ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಸಾಲು ಸಾಲು ದೀಪಗಳ ಹಬ್ಬ ದೀಪಾವಳಿ, ಎಲ್ಲೆಲ್ಲೂ ಪಟಾಕಿಗಳ ಬಲು ಹಾವಳಿ, ಲಕುಮಿ ಪೂಜೆ ಪ್ರಭಾವಳಿ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ದೀಪಾವಳಿ ಹಬ್ಬ ಬಂತು ಅಂತ ಹೇಳಿದ್ರೆ ಎಲ್ಲೆಲ್ಲೂ ಸಂಭ್ರಮ ಸಡಗರ. ಅದರಲ್ಲೂ ಕೂಡ ಮಕ್ಕಳಿಗಂತೂ ಪಟಾಕಿ ಇದ್ದರೆ ಸಾಕು, ತುಂಬ ಖುಷಿಯಲ್ಲಿ ಅಂದರೆ ಕಾಯ್ತಾ ಇರ್ತಾರೆ ಈ ಒಂದು ಹಬ್ಬಕ್ಕೆ. ಅದರ ಜೊತೆಗೆ ಲಕ್ಷ್ಮೀ ಪೂಜೆ ಕೂಡ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾದಂಥ ಅಡುಗೆಗಳನ್ನು ಹೇಳ್ತಾ, ಹಾಗೆಯೇ ಈ ಒಂದು ದೀಪಾವಳಿ ಹಬ್ಬದ ಸಂಭ್ರಮವನ್ನು ಕೂಡ ನಾವು ಒಟ್ಟಿಗೆ ಆಚರಿಸ್ತಾ ಇವತ್ತಿನ ನಮ್ಮ ಅತಿಥಿಯನ್ನು ಸ್ವಾಗತಿಸೋಣ. ಇವರು ಸುಷ್ಮಿತಾ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆ ಲಕ್ಷ್ಮಿ ಥರನೇ ಕಾಣ್ತಾ ಇದ್ದೀರಿ. ಮದುಮಗಳಾಗಿ ಕೂಡ ಕಾಣ್ತಾ ಇದ್ದೀರಿ, ಲಕ್ಷ್ಮಿ ರೀತಿಯಾಗಿ ಕಾಣ್ತಾ ಇದ್ದೀರಿ. ಸೊ ದೀಪಾವಳಿ ಹಬ್ಬ ಅಂತ ಹೇಳಿದ್ರೇ ಹಾಗೆ ಅಲ್ವಾ? ಸೊ ಡ್ರೆಸ್ಸಿಂಗ್ ಆಗಿರಲಿ ಅಥವಾ ನಮ್ಮ ಮನೆಯನ್ನು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಸಿಂಗರಿಸೋದು, ನಾವು ಕೂಡ ಶೃಂಗಾರ ಮಾಡ್ಕೊಳ್ಳುವಂಥದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಎಸ್. ಸೊ ಇವತ್ತು ನಮಗೆ ಯಾವ ಅಡುಗೆನ ಹೇಳ್ಕೊಡ್ತಾ ಇದ್ದೀರಿ? ದೀಪಾವಳಿ ಅಲ್ಲ, ಹಾಗೆ ಸ್ವೀಟ್ ಮಾಡಿ ಕೊಡ್ತೀನಿ ನಾನು. ಸ್ವೀಟ್? ಯಾವ ಸ್ವೀಟ್? ಸ್ವೀಟ್ ಇರಲೇಬೇಕು. ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಮನೆ ಮನೆಗೂ ಕೂಡ ಹಂಚುವ ಸ್ವೀಟ್ಸನ್ನು ಹಂಚ್ತೀವಿ. ಸೊ ಯಾವ ಸ್ವೀಟನ್ನು ಹೇಳ್ಕೊಡ್ತಿದ್ದೀರಿ? ಅವಳ್ ಪಾಯಸ ಅಂತ, ಅವಲಕ್ಕಿಯ ಪಾಯಸ. ಅವಳ್ ಪಾಯಸ. ಓಕೆ, ಹೊಸ ಹೆಸರು. ಹಾಂ. ಮತ್ತೆ ಒಂದು ಅಪ್ಪ. ಓಕೆ ಓಕೆ, ಡನ್. ಸೊ ಎಷ್ಟು ಸ್ವೀಟ್ ಇದ್ದರೂ ಸಾಲದು. ಅದರಲ್ಲೂ ಕೂಡ ಯೂಶ್ವಲಿ ನಾವು ಇಂಥ ಒಂದು ಸ್ವೀಟ್ಸ್ ಎಲ್ಲ ಮಾಡಿದಾಗ ನೆರೆಹೊರೆಗೆ ಎಲ್ಲ ಹಂಚುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ನಮ್ಮ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ 2 ರೆಸಿಪಿ, ಅದು ಕೂಡ 2 ಕೂಡ ಸ್ವೀಟ್ ರೆಸಿಪೀಸ್. ಫಸ್ಟಿಗೆ ಯಾವುದು? ಅವಳ್ ಪಾಯಸ. ಅವಳ್ ಪಾಯಸ. ಅವಳ್ ಪಾಯಸ. ಓಕೆ, ಸ್ಟಾರ್ಟ್ ಮಾಡೋಣ. ಹೇಗೆ? ಗ್ಯಾಸ್ ಆನ್ ಮಾಡಿ. ಹಾಂ, ಗ್ಯಾಸ್ ಆನ್ ಮಾಡಿ ಏನು ಮಾಡಲಿ? ಒಂದು ಬೌಲಲ್ಲಿ ಹುರಿಲಿಕ್ಕೆ ಉಂಟು. ಓಕೆ ಓಕೆ. ಸೊ ಒಗ್ಗರಣೆದು ಸಾಕಾ? ಚಿಕ್ಕದು? ಡನ್. 1 ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೇನೆ. ಒಂದು ಸ್ವಲ್ಪ ಅರೋಮ ಬರೋವರೆಗೆ ಫ್ರೈ ಮಾಡಬೇಕು. ಡನ್. ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಬೇಕು. ಸಾಕು. ತೆಗೆದ? ಹಾಂ, ಗ್ಯಾಸ್ ಆಫ್ ಮಾಡಿ. ಸಾಕು. ಒಂದು ಮಿಕ್ಸಿ ಜಾರ್ ಕೊಡಿ. ಸೊ ಇದು ಪೌಡರ್ ಮಾಡ್ಕೊಳ್ಬೇಕಾ? ಓಹೋ. ಇದು ಮತ್ತೆ ತೆಂಗಿನಕಾಯಿ ಇದು ಇದನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ಬರೀ ಇಷ್ಟನ್ನೇ ಡ್ರೈಯಾ ಅಥವಾ ನೀರು ಹಾಕ್ಕೊಳ್ಬೇಕಾ? ನೀರು ಹಾಕ್ಕೊಳ್ಳಿ ಸ್ವಲ್ಪ, ನೋಡ್ಕೊಳ್ಳಿ. ಸಾಕು. ಸೊ ಫೈನ್ ಪೇಸ್ಟ್ ಹಾಕಬೇಕಾ ಹೇಗೆ?
ಸಾಕು ಅನ್ಸುತ್ತಲ್ಲ. ನೆಕ್ಸ್ಟ್ ಇನ್ನು ಇದನ್ನು ತೆಗೆದಿರ್ತೇನೆ. ಕಡಾಯಿ. ಸೊ ಮಿಕ್ಸಿ ಕೆಲಸ ಮುಗೀತು. ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳೋದಾ? ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತೆಂಗಿನ ಒಣ ಕೊಬ್ಬರಿ ಉಂಟಲ್ಲ, ಅದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಇದರಲ್ಲಿ ಹುರಿತಾ ಇದ್ದೇನೆ. ಓಕೆ. ಸೊ ಇವತ್ತು ಲಕ್ಷ್ಮೀ ಪೂಜೆ. ಹೌದು. ಸೊ ನೀವು ಈ ಇಡೀ ದೀಪಾವಳಿಯನ್ನು ಹೇಗೆ ಆಚರಿಸ್ತೀರಿ? ನೆನ್ನೆ ಎಲ್ಲ ಎಣ್ಣೆ ಸ್ನಾನ ಇವೆಲ್ಲ ಆಯ್ತಾ? ಸ್ನಾನ ಎಲ್ಲ ಆಗಿ ಹಾಂ, ಇವತ್ತು ಲಕ್ಷ್ಮೀ ಪೂಜೆ. ಸೊ ಹೇಗೆ ಆಚರಿಸ್ತೀರಿ? ಏನಾದರೂ ಮಾಡ್ತೀರಾ ಮನೆಯಲ್ಲಿ? ಹೇಗೆ? ಮನೆಯಲ್ಲಿ ಸ್ವೀಟ್ ಮಾಡ್ತೇವೆ. ಮತ್ತೆ ನಾರ್ಮಲಿ ಪೂಜೆ ಎಲ್ಲ ದೇವರಿಗೆ ಹೂವೆಲ್ಲ ಹಾಕಿ ದೀಪ ಎಲ್ಲ ಇಟ್ಟು ಸ್ಪೆಷಲ್ ಆಗಿ ಒಂದು ಆರತಿ ಎಲ್ಲ ಮಾಡ್ತೇವೆ. ಓಕೆ. ಸೊ ಕೆಲವರು ಲಕ್ಷ್ಮಿಯನ್ನು ಕೂರಿಸುವಂಥ ಒಂದು ಪದ್ಧತಿ ಕೂಡ ಇರುತ್ತೆ. ಸೊ ಅದೆಲ್ಲ ಇಲ್ಲ, ಅವರವರು ಮಾಡ್ಕೊಂಡು ಬಂದ ಹಾಗೆ. ಆದರೆ ಈ ಲಕ್ಷ್ಮಿಗೆ ಹೆಚ್ಚಾಗಿ ನಾವು ಏನೋ ನೈವೇದ್ಯವನ್ನು ಅರ್ಪಿಸ್ತೀವಿ ಅಂತ ಹೇಳಿದಾಗ ಒಂದ ಅಕ್ಕಿಯಿಂದ, ಇಲ್ದಿದ್ರೆ ಅವಲಕ್ಕಿಯಿಂದ, ಇಲ್ದಿದ್ರೆ ಕಡಲೆಬೇಳೆಯಿಂದ ಮಾಡಬೇಕು. ಅದೇ ಅವಲಕ್ಕಿ ಅಂದರೆ ಅವಲಕ್ಕಿಯಿಂದ ಪಾಯಸ ಕೂಡ ಆಯಿತು. ಸೊ ಇದು ಈಗ ದೇವರಿಗೆ ನೈವೇದ್ಯವಾಗಿ ಅರ್ಪಿಸ್ತಾ ಇದ್ದೀರಿ. ನಾರ್ಮಲಿ ನಾವು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಹಾಕ್ತೇವೆ. ಬಟ್ ಇದು ಕೂಡ ಒಳ್ಳೆಯದು, ಟೇಸ್ಟ್ ಕೊಡ್ತದೆ ನಮಗೆ. ತೆಂಗಿನಕಾಯಿ ಅದು ಮಧ್ಯದಲ್ಲಿ ಒಂದು ಕೊಬ್ಬರಿ ಚೂರು ಸಿಗುವಾಗ ಒಂದು ಬೈಟ್ ಚೆನ್ನಾಗಿ. ಗೋಡಂಬಿ ಎಲ್ಲ ಇಲ್ಲ ಅಂತಾದರೆ ಇದನ್ನು ಕೂಡ ಹುರಿದು ಇದನ್ನೊಂದು ಪ್ಲೇಟಿಗೆ ತೆಗೆದಾ ತಗೊಳ್ಳಿ. ಅದೇ ಪ್ಯಾನಿಗೆ ಅವಲಕ್ಕಿಯನ್ನು ಅವಲಕ್ಕಿಯನ್ನು ಕೂಡ ಹುರ್ಕೊಳ್ಬೇಕು. ಸೊ ಡ್ರೈ ರೋಸ್ಟ್ ಅಲ್ಲ, ತುಪ್ಪದಲ್ಲೇ ಹುರ್ಕೊಳ್ಳುವಂಥದ್ದು. ಈಗ ನೀವು ಪೇಪರ್ ಅವಲಕ್ಕಿ ತಗೊಂಡಿದ್ದೀರಿ, ದಪ್ಪ ಅವಲಕ್ಕಿನೂ ಆಗುತ್ತಾ? ಅದು ಆಗುತ್ತೆ. ಸ್ವಲ್ಪ ಬೇಕಾದ್ರೆ ಅದನ್ನು ನೆನೆಸಿಟ್ಟು ಹಿಂಡಿ ನೀರೆಲ್ಲ ಹಿಂಡಿ ಮತ್ತೆ ಹಾಕ್ಬೋದು. ಅದನ್ನು ಕೂಡ ಫ್ರೈ ಮಾಡಿನೇ ಹಾಕ್ಬೋದು. ಅದೊಂದು ಅರೋಮ ನಮಗೆ ಒಳ್ಳೆ ಸಿಗ್ತದೆ. ಸಾಕು. ಅದಕ್ಕೆ ತಕೊಳ್ಳೋದಾ? ಇದಕ್ಕೆ ನಾನು ದಪ್ಪ ಹಾಲು ಹಾಕ್ತಾ ಇದ್ದೇನೆ. ಹಾಂ ಹಾಂ, ಕಾಯಿ ಹಾಲು ಡೈರೆಕ್ಟ್ ಆಗಿ ಹಾಕೊಳ್ಳೋದು. ಇದು ಕಾಯಿ ಹಾಲು. ಅವಲಕ್ಕಿ ಅದರಲ್ಲಿ ಸ್ವಲ್ಪ ಬೇಯಬೇಕು. ಇದು ಬಹುಶಃ ತುಂಬ ಬೇಗ ಆಗುವಂಥ ರೆಸಿಪಿ. ಯಾಕೆ ಅಂತ ಹೇಳಿದ್ರೆ ಗೋಧಿ ಪಾಯಸ ಅಥವಾ ಕಡಲೆಬೇಳೆ ಪಾಯಸ ಎಲ್ಲ ಮಾಡ್ತೀವಿ ಅಂದರೆ ಅದನ್ನು ಬೇಯಿಸ್ಕೊಳ್ಬೇಕು, ಇದು ಸ್ವಲ್ಪ ಪ್ರೋಸೆಸ್ ಇದೆ. ಕ್ವಿಕ್ ಆಗಿ ಆಗ್ತದೆ. ನನಗೆ ಒಬ್ರು ಇದು ಹೇಳಿಕೊಟ್ಟದ್ದು. ಅವರು ನಾರ್ಮಲ್ ನಮ್ದು ಹಾಲಿನಿಂದ ಮಾಡಿದ್ರು. ಬಟ್ ನಾನು ಸ್ವಲ್ಪ ಅದನ್ನು ತೆಂಗಿನ ಹಾಲಿಂದ. ಅದು ನಿಮ್ಮ ಸ್ಪೆಷಾಲಿಟಿ ಅಲ್ವಾ ಯಾವಾಗಲೂ? ಏನೇ ಯಾರೇ ಹೇಳ್ಕೊಡ್ಲಿ ಅದರಲ್ಲಿ ಸ್ವಲ್ಪ ನಿಮ್ಮದು ಸ್ವಲ್ಪ ಚೇಂಜಸ್ ಬರ್ತಾ ಉಂಟು. ಓಕೆ. ಇದಕ್ಕೆ ಸ್ವಲ್ಪ ನಾವು ಬೆಲ್ಲ ಸೇರಿಸ್ತೀವಿ. ಬೆಲ್ಲ ಹಾಕಿದರೆ ಪಾಯಸ, ಸಕ್ಕರೆ ಹಾಕಿದರೆ ಖೀರ್ ಆಗುತ್ತೆ. ತೆಳು ಹಾಲು. ಹಬ್ಬದ ದಿನ ಹಲವಾರು ಖಾದ್ಯಗಳು, ಹಲವಾರು ಬಗೆಯ ಭಕ್ಷ್ಯಗಳು ಮಾಡೋದಕ್ಕಿರುತ್ತೆ. ಸೊ ಆಗ ಇಂಥ ಒಂದು ಸುಲಭದ ಆಗುವಾಗ 4-5 ಆಗುತ್ತೆ, ಒಟ್ಟೊಟ್ಟಿಗೆ ಮಾಡ್ಕೊಳ್ಬೋದು. ಈಗ ನಾನು ಮಾಡುವ ರೆಸಿಪಿ ಒಂದಕ್ಕೊಂದು ರಿಲೇಟೆಡ್ ಆಗಿದೆ. ಹಾಂ, ಅದು ಹೇಗೋ. ಹೌದು, ಅದಕ್ಕೆ ನಾರ್ಮಲ್ ಬೆಲ್ಲ ಅದಕ್ಕೆ ಯೂಸ್ ಆಗ್ತದೆ, ಇದಕ್ಕೆ ಯೂಸ್ ಆಗ್ತದೆ. ಕಾಯಿ ತುರಿ ಒಮ್ಮೆ ಹುರಿದಿಟ್ಕೊಂಡ್ರೆ ಯೂಸ್ ಆಗ್ತದೆ. ಹೌದು, ಆ ಥರ. ಅದು ಹಾಗೇನೆ ಅಲ್ವಾ? ನಾವು ಈಗ ಒಂದು ಪಲ್ಯ ಮಾಡ್ತೀವಿ ಅಂದರೆ ಹುರಿಯುವಾಗ ಅದಕ್ಕೆಲ್ಲದಕ್ಕೂ ಒಂದು ಬೇರೆ ಬೇರೆ ಪಲ್ಯಕ್ಕೆ, ಸಾಂಬಾರಿಗೆ, ಅದಕ್ಕೆ ಇದಕ್ಕೆ ಅಂತ
ಪ್ರತ್ಯೇಕವಾಗಿ ಅದಕ್ಕೆ ಒಂದು 2 ಆ್ಯಡ್ ಮಾಡೋದಕ್ಕಿರುತ್ತೆ, ಕೆಲವೊಂದಕ್ಕೆ ಕಮ್ಮಿ ಇರುತ್ತೆ. ಸೊ ಕಮ್ಮಿ ಇರೋದನ್ನು ಫಸ್ಟ್, ಆ್ಯಡ್ ಮಾಡೋದನ್ನು ಮತ್ತೆ. ನಾವಾಗ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ, ಹ್ಞೂ 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 ತೆಂಗಿನಕಾಯಿ ಹಾಗೂ ಗಸಗಸೆ. ಹಾಂ, ಈಗ ನೋಡಿ ತೆಂಗಿನ ಹಾಲು ಹಾಕಿದಿರಿ, ಮತ್ತೆ ಪುನಃ ಇದು ಹಾಕೊಳ್ಬೇಕಾಗುತ್ತಾ? ಬೇಕು, ಟೇಸ್ಟ್ ಕೊಡ್ತದೆ. ನಾನು ಆಕ್ಚುಲಿ ಮನೆಯಲ್ಲಿ ಕಡಲೆಬೇಳೆಯಲ್ಲಿ ಪಾಯಸ ಮಾಡುವಾಗ ಹಾಂ 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 ಹಾಲು ತೆಗೆದು ಹಾಕುದಿಲ್ಲ, ತೆಂಗಿನಕಾಯಿ ಮತ್ತೆ ಗಸಗಸೆಯನ್ನು ಒಟ್ಟಿಗೆ ಹಾಕಿ ಹಾಲಿಗೆ ಹಾಕಿ. ಹಾಂ, ಗೊತ್ತಾಯ್ತು. ಇದು ನಿಮ್ಮದು, ನಿಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ದಲ್ಲ. ಅದೊಂದು ಒಳ್ಳೆ, ನಮಗೆ ಅದರದ್ದು ಉರಿದ ಕೊಬ್ಬರಿಯನ್ನು ಬಿಸಾಡ್ಬೇಕಂತ ಇಲ್ಲ, ಅದರಲ್ಲಿ ಒಟ್ಟಿಗೆ ಟೇಸ್ಟ್ ಬರ್ತದೆ, ತುಂಬಾ ಟೇಸ್ಟ್ ಬರ್ತದೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೆ. ಕಾಯಿ ಹಾಲು ಕೂಡ ಹಾಕಿದೆ, ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡಿ ಕೂಡ ಸ್ವಲ್ಪ ಹಾಕಿದೆ. ತುಂಬಾ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ಬಹುಶಃ. ಅದಕ್ಕೆ ಏಲಕ್ಕಿ ಮತ್ತೆ ಲವಂಗ ಸೇರಿಸ್ತಾ ಇದ್ದೇನೆ. ಒಂದು ಏಲಕ್ಕಿ, ಸ್ವಲ್ಪ ಲವಂಗ. ಸ್ವೀಟ್ ಮಾಡುವುದಾದ್ರೆ ಸ್ವಲ್ಪ ಉಪ್ಪು ಚಿಟಿಕೆಯಷ್ಟು ಬೇಕೇ ಬೇಕು. ಕರೆಕ್ಟ್. ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರೆ ಆವಾಗ ಬ್ಯಾಲೆನ್ಸ್ ಆಗುತ್ತೆ. ಬಹಳ ವೇಗವಾಗಿ ಮಾಡ್ಬೋದಾದಂಥ ಒಂದು ಪಾಯಸ ಅಂತ ಹೇಳ್ಬೋದು. ಯಾಕೆಂದರೆ ಖೀರಾದರೆ ಜಟ್ಪಟ್ ಅಂತ ಆಗುತ್ತೆ, ಪಾಯಸ ಟೈಮ್ ತಗೊಳುತ್ತೆ ಅಂತ. ಇದು ಸ್ವಲ್ಪ ಬೇಯಿ ಹಾಗೆಯೇ. ಈ ಬನಾನ ತಗೊಂಡಿದ್ದೆ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಸ್ಪಾಟ್ ಎಲ್ಲ ಕೊಡಿ, ಇಲ್ದಿದ್ರೆ ತುಂಬ ಕುದಿ ಬಂದರೆ ಒಡೆಯುತ್ತಲ್ವಾ, ನಾನು ತಿರುಗಿಸ್ತಾ ಇರ್ತೀನಿ. ಎಸ್, ಅಲ್ಲೇ ಇದೆ. ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀರಾ? ಓ, ಕ್ಯಾರಮಲೈಸ್ಡ್ ಬನಾನಾ ಅಂತ. ಓಹೋ ಹೋ. ಸೊ ಎಕ್ಸ್ಟ್ರಾ ಆ್ಯಡೆಡ್ ಟೇಸ್ಟಾ? ಆದರೆ ಬಾಳೆಹಣ್ಣು ಹಾಕಿದ್ರಿಂದ ಇದನ್ನು ಸ್ವಲ್ಪ ಬೇಗನೆ ಮುಗಿಸ್ಬೇಕು ಅನಿಸುತ್ತೆ. ಇದನ್ನು ತೆಗಿ ಸೈಡಲ್ಲಿ ಇಟ್ಟು ಆಯ್ತಾ ಇದು? ಓ, ಫಟಾಫಟ್. ಫ್ರೈಂಗ್ ಪ್ಯಾನ್, ಸ್ಪೂನ್ ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ಹುರಿಲಿಕ್ಕೆ. ಹಾಂ ಹಾಂ, ತುಪ್ಪ ಹಾಕಿದ ನಂತರ ಬನಾನವನ್ನು ಅದರಲ್ಲಿ ಫ್ರೈ ಮಾಡಬೇಕು. ಇದು ಬೇಕಿದ್ರೆ ಹಾಕೊಳ್ಬೋದು, ಆಪ್ಷನ್. ಇದು ನಾನೇ ಟ್ರೈ ಮಾಡಿದ್ದು. ಓಕೆ, ಮೇಲ್ಗಡೆಯಿಂದ ಸ್ವಲ್ಪ ಸಕ್ಕರೆ ಸ್ಪ್ರೆಡ್ ಮಾಡಬೇಕು. ಬ್ರೌನ್ ಕಲರ್ ಆದಮೇಲೆ ಆಫ್ ಮಾಡಬೇಕು. ಕ್ಯಾರಮಲೈಸ್ಡ್ ಬನಾನಾ. ಸೊ ಈ ರೀತಿಯಾಗಿ ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಆ್ಯಡೆಲ್ಲ ಮಾಡ್ತೀನಿ ಅಂದರೆ ಬಾಕಿ ದಿನ ಮಾಡ್ಕೊಳ್ತಾರೆ ಎಲ್ಲರೂ. ಯಾಕೆಂದರೆ ಹಬ್ಬದ ದಿನ ಫ್ರೈ ಮಾಡಬೇಕಾದ್ರೆ ಇಟ್ಕೊಳ್ಬೋದು. ಹಾಂ, ಏನಾಗಲ್ಲ. ಓಕೆ. ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣು ಇದೆ. ನಿನ್ನೆ ಪೂಜೆಗೆ ನಾವು ಇದು ಇಟ್ಟಂಥ ಒಂದು ಬಾಳೆಹಣ್ಣು ಹಾಗೆ ಇದಾಗುತ್ತೆ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಖಾಲಿಯೂ ಆಗುತ್ತೆ ಅಲ್ಲ, ಎಲ್ಲರೂ ಕೂಡ ತಿಂದಾಗೂ ಆಗುತ್ತೆ. ಆಯ್ತು, ಇದು ಓಕೆ. ಸರ್ವಿಂಗ್ ಮಾಡ್ಕೊಳ್ಳೋದಾ? ಸೊ ಸರ್ವ್ ಮಾಡೋಣ. ಬಹುಶಃ ಇದು ಕೂಡ ಬೇಕು ನಿಮಗೆ. ತೀರಾ ತಿಕ್ಕಲ್ಲ, ತೀರಾ ಡೈಲ್ಯೂಟೆಡ್ ಅಲ್ಲ. ಅದನ್ನು ಲಾಸ್ಟ್ ಸರ್ವ್ ಮಾಡುವಾಗಲೇ ಹಾಕ್ಕೊಳ್ಳುವಂಥದ್ದು.
ಅದು ಒಟ್ಟಿಗೆ ಏನು ಕುದಿಬೇಕು ಅನ್ನೋದೇನಿಲ್ಲ. ಆಲ್ರೆಡಿ ಫ್ರೈ ಆಗಿ ಅದು ಕ್ರಂಚಿನೆಸ್ ನಮಗೆ ಸಿಗುತ್ತೆ. ಬೈಟಲ್ಲಿ. ಓಕೆ ಓಕೆ. ಬಿಸಿ ಬಿಸಿಯಾದ ಅವಲ್ ಪಾಯಸ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗೆ. ಥ್ಯಾಂಕ್ ಯು ಸೋ ಮಚ್. ಈಗ ಅವಲ್ ಪಾಯಸವೇ ಅಲ್ಲ, ಇದರಲ್ಲಿ ಬನಾನಾ ಇದೆ, ಕೊಬ್ಬರಿ ಇದೆ, ಸೊ ಫುಲ್ ರಿಚ್ ಒಂದು ಪಾಯಸ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿಯಾದಂಥ ಅವಲ್ ಪಾಯಸ ರೆಡಿಯಾಗಿದೆ. ಹಬ್ಬದ ಪ್ರಯುಕ್ತ ತಯಾರಿಸಿದಂಥ ಈ ಒಂದು ಪಾಯಸ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅವಲ್ ಪಾಯಸ ತಯಾರಿಸುವ ವಿಧಾನ: ಮೊದಲು ಗಸಗಸೆಯನ್ನು ಹುರಿದು ತೆಂಗಿನ ತುರಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಕೊಬ್ಬರಿ ಚೂರುಗಳನ್ನು ಹುರಿದಿಟ್ಟುಕೊಳ್ಳಿ. ಅನಂತರ ಅವಲಕ್ಕಿಯನ್ನು ಹುರಿದು ದಪ್ಪ ತೆಂಗಿನ ಹಾಲನ್ನು ಹಾಕಿ ಬೇಯಿಸಿ. ಕುದಿ ಬಂದ ನಂತರ ಬೆಲ್ಲ, ತೆಂಗಿನ ತೆಳು ಹಾಲು ಹಾಕಿ ಬೇಯಿಸಿ. ಕೊನೆಯಲ್ಲಿ ರುಬ್ಬಿದ ಗಸಗಸೆ ಮಿಶ್ರಣ, ಏಲಕ್ಕಿ, ಲವಂಗ, ಚಿಟಕಿ ಉಪ್ಪು ಹಾಕಿ ಬೇಯಿಸಿ. ಇನ್ನೊಂದೆಡೆ ಬಾಳೆಹಣ್ಣನ್ನು ಚಿಕ್ಕದಾಗಿ ತುಂಡು ಮಾಡಿಕೊಂಡು ತುಪ್ಪ ಹಾಕಿ ಹುರಿದು ಸ್ವಲ್ಪ ಸಕ್ಕರೆಯನ್ನು ಹರಡಿ ಕ್ಯಾರಮಲೈಸ್ ಮಾಡಿಟ್ಟುಕೊಳ್ಳಿ. ಆ ಬಳಿಕ ತಯಾರಿಸಿದ ಪಾಯಸಕ್ಕೆ ಹಾಕಿ ಕೊಬ್ಬರಿ ಚೂರುಗಳನ್ನು ಉದುರಿಸಿ ಸರ್ವ್ ಮಾಡಿ ಅವಲ್ ಪಾಯಸ. ಅವಲ್ ಪಾಯಸ ಏನೋ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ಸ್ವೀಟ್ ರೆಸಿಪಿ. ಯಾವ ರೆಸಿಪಿ ಏನು ಮರ್ತೋಯ್ತು. ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಸಿಹಿ ಖಾದ್ಯ ತಯಾರಾಯಿತು. ಈಗಲೂ ಕೂಡ ಮತ್ತೊಂದು ಸಿಹಿ ಖಾದ್ಯ ಯಾವುದು ಮರ್ತೋಯ್ತು. ಸೊ ಸ್ವಲ್ಪ ಮೆಮೊರಿ ಚುರುಕಾಗಬೇಕಂದ್ರೆ ಬಾದಾಮ್ ತಿನ್ನಬೇಕು ಅಂತ ಹೇಳ್ತಾರೆ, ಇನ್ಮೇಲೆ ತಿನ್ನಬೇಕಾಗುತ್ತೆ. ಎಸ್ ಮೇಡಮ್, ಈಗ ಯಾವ ರೆಸಿಪಿಯನ್ನು ಮಾಡ್ತಾಯಿದ್ದೀರಿ? ಗೋಧಿ ಹಿಟ್ಟಿನ ಅಪ್ಪ. ಓಕೆ, ಸೊ ಅಪ್ಪ ಸ್ಟಾರ್ಟ್ ಮಾಡೋದು ಮಾಡಿ. ಎಸ್, ಸ್ಟಾರ್ಟ್ ಮಾಡೋಣ. ಹಾಂ, ಓಕೆ. ಹಾಂ, ಇದು ಸಾಕಾ? ಆಗಲೇ ಹೇಳಿದಾಗೆ ಸೇಮ್ ಪ್ರೊಸೆಸ್. ತುಪ್ಪದಿಂದ ಹುರಿಲಿಕ್ಕಿದೆ ತೆಂಗಿನಕಾಯಿ. ಓಕೆ, ಹಾಗಾದರೆ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಅದಕ್ಕೆ ಇದಕ್ಕೆ ಅಂತ ತೆಗೆದಿಟ್ರೆ ಆಗುತ್ತೆ. ಒಣ ಕೊಬ್ಬರಿ. ತೆಂಗಿನ ತುರಿ, ತೆಂಗಿನಕಾಯಿ ಆಗೋದಿಲ್ಲ, ಒಣ ಕೊಬ್ಬರಿ ಆಗಬೇಕು. ಇದನ್ನು ಕೂಡ ಫುಲ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋದು. ನಿಮಗೆ ಪಟಾಕಿ ಸಿಡಿಸೋದು ಅಂದರೆ ಇಷ್ಟನಾ? ಇಷ್ಟ. ಆದರೆ ಎನ್ವೈರ್ಮೆಂಟ್ಗೆ ಸ್ವಲ್ಪ ಕಷ್ಟ. ಹಾಗಾಗಿ ಎಲ್ಲವೂ ಕೂಡ ಇಕೋ ಫ್ರೆಂಡ್ಲಿ ಮಾಡಿ ಅಂತ ಹೇಳ್ತಾರೆ. ಸೊ ಬಟ್ ಆದರೂ ಮಕ್ಕಳಿಗೆ ಇಂಥ ತುಂಬ ಹೊಗೆ ಬಾರದಂಥ ಒಂದು ಪಟಾಕಿಗಳನ್ನು ಸಿಡಿಸಿದ್ರೆ ಉತ್ತಮ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದರೆ ದೀಪಾವಳಿ ಅಂದರೆ ಆ ಪಟಾಕಿ ಸಿಡಿಸೋದಿದ್ದೇ ಇರುತ್ತೆ. ಸೊ ಹಾಂ, ಓಕೆ. ಸೊ ಹಾಗಾಗಿ ಇಂಥ ಒಂದು ತುಂಬ ಹೊಗೆ, ಎನ್ವೈರ್ಮೆಂಟ್ ತುಂಬ ಹಾಳಾಗದಾಗೆ ಅಂಥ ಒಂದು ಪಟಾಕಿಗಳನ್ನು ಸಿಡಿಸಬೇಕು. ನೆಕ್ಸ್ಟ್ ನನಗೆ ಮಿಕ್ಸಿ ಜಾರ್ ಕೊಡಿ. ಸೊ ಈ ಒಂದು ಮಿಕ್ಸಿ ಜಾರ್ ಎಲ್ಲವೂ ನಿಮಗೇನೆ ತಗೊಳ್ಳಿ. ಇದು ಗೋಧಿ ಹಿಟ್ಟು. ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ಸ್ವಲ್ಪ
ಕಾಯಿ ತುರಿ, ಒಂದು ಬನಾನ, ಚಿಟಕಿ ಉಪ್ಪು. ಆಗಲೇ ನೀವು ಹೇಳಿದಾಗೆ ಚಿಟಕಿ ಉಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು, ಸ್ವಲ್ಪವೇ ಸ್ವಲ್ಪ. ಸರಿ, ನೋಡ್ಕೊಳ್ಳಿ. ನೋಡಿ ಸಾಕ. ಸಾಕು. ಗೋಧಿ ಹಿಟ್ಟಾದರೆ ಅದು ಸ್ವಲ್ಪ ಸೋಪ್ ಮಾಡ್ಕೊಳ್ಳುತ್ತೆ. ಹೌದು, ಮತ್ತೆ ಬೆಲ್ಲ ನೀರು ಬಿಡ್ತದೆ. ಸಾಕ. ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಹದವಾಗಿದೆ ಈ ಕನ್ಸಿಸ್ಟೆನ್ಸಿ. ಈ ಹದ ಬರಬೇಕಲ್ಲ. ಸ್ವಲ್ಪ ದಪ್ಪ ನೀರು ಬೇಕು, ಜಾಸ್ತಿ ನೀರು ಹಾಕಬಾರ್ದು. ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕಿದೆ. ಹಾಂ, ಇದು ಅಪ್ಪ ಅಂತ ಹೇಳಿದ್ರಿ. ಡೀಪ್ ಫ್ರೈ ಮಾಡುವಂಥದ್ದು ಅಥವಾ ಅಪ್ಪದ ಕಾವಲಿಯಲ್ಲಿ? ಕಾವಲಿಯಲ್ಲಿ ಸಹ ಮಾಡ್ಬೋದು, ಫ್ರೈ ಸಹ ಮಾಡ್ಬೋದು. ನಮಗೆ ಸ್ವಲ್ಪ ರೌಂಡ್ ಶೇಪ್ ಬರಲಿಕ್ಕೆ ಅಪ್ಪದ ಕಾವಲಿಯಲ್ಲಿ. ಇದು ಕೂಡ ದೇವರಿಗೆ ನೈವೇದ್ಯವಾಗಿ. ಓಕೆ. ಸೊ ಬ್ಯಾಟರ್ ಅಂತೂ ರೆಡಿ ಆಯಿತು. ಇದನ್ನು ಇದು ರುಬ್ಬಿ ಇಟ್ಕೊಳ್ಬೇಕಾ ಅಥವಾ ತಕ್ಷಣವೇ? ಇಲ್ಲ, ತಕ್ಷಣ ಕೂಡ ಮಾಡ್ಬೋದು. ನಾವು ಸ್ವಲ್ಪ ಟೈಮ್ ಇದ್ರೆ ನಮಗೆ ಇಡ್ಲಬಹುದು, ಸ್ವಲ್ಪ ಹೊತ್ತು ಇಟ್ಟ ಮೇಲೆ ಮಾಡ್ಬೋದು. ಓಕೆ, ಈಗ ನಾವು ಇಮಿಡಿಯೇಟ್ ಮಾಡ್ಕೊಳ್ಳೋದು. ಓಕೆ. ಸೊ ಹಾಗಾದರೆ ಅಪ್ಪದ ಕಾವಲಿ ಇಟ್ಕೊಳ್ಬೇಕು. ಆಯಿಲ್ ಹಾಕ್ಲಾ? ಸೊ ಎಲ್ಲ ಇದು ಹೊಲಸಿಗೂ ಹಾಕಬೇಕಾ? ನಿಮ್ಗೆ ಗೊತ್ತೇ ಇದೆ, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಒಂದೊಂದಕ್ಕೂ ಹಾಕುವಾಗೂ ಹೇಳ್ಕೊಂಬಂದೆ. ಎಸ್, ಕೆಲವರು ಬೇಕಿಂಗ್ ಸೋಡಾ ಎಲ್ಲ ಹಾಕ್ತಾರೆ, ಅದು ಬೇಕಂತಿಲ್ಲ. ಹಾಂ, ಫ್ಲೇಮ್ ಸ್ವಲ್ಪ ಸ್ಲೋ ಆಗಿ. ಸೊ ಬಿಸಿ ಇರುವಾಗ ಕೈ ಜಾಗ್ರತೆ. ಇದಿರಲಿಯಾ? ಸಾಕಿದೆ ಸರ್. ಓಕೆ. ಎಣ್ಣೆ ಇದೆ, ತಿರುವಿ ಹಾಕ್ಬೇಕು. ಸಾಫ್ಟಾಗೇ ಬರುತ್ತಲ್ಲ? ಹೌದು, ಸಾಫ್ಟ್ ಇರ್ತದೆ. ಸೊ ನಿಮ್ಮ ಫೇವ್ರೆಟ್ ಪಟಾಕಿ ಯಾವುದು? ಬೆಳ್ಳುಳ್ಳಿ ಪಟಾಕಿ ಅಂತ ಹೇ? ಸಣ್ಣ ಮಕ್ಕಳು. ಬೆಳ್ಳುಳ್ಳಿ ಪಟಾಕಿನ? ಅದ್ಯಾವುದು? ಪಾಪ್ ಪಾಪ್ ಅಂತ ಹೆಸರು. ಹಾಂ, ಸಣ್ಣ ಮಕ್ಕಳೆಲ್ಲ ಉಂಟು. ನನ್ನ ಮಗನಿಗೆ ಅಂತ ತುಂಬ ಇಷ್ಟ. ಓಕೆ. ತಾಯಿ ಮಗ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಪಾಪ್ ಪಾಪ್ ಬೆಳ್ಳುಳ್ಳಿ ಪಟಾಕಿ ಉರಿಸ್ತೀರಾ? ಪೊಲ್ಯೂಷನ್. ಓಕೆ. ಸುರ್ಸುರು ಕಡ್ಡಿ ನಂದು ಫೇವ್ರೇಟ್. ಸುರ್ಸುರು ಕಡ್ಡಿ ತುಂಬ ಇಷ್ಟ. ಅದು ಹೇಳುವಾಗಲೂ ಕೂಡ ಸುರು 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 ಸುರುವತಿ ಹಚ್ಚೋಣ ಅಂತ. ಅದು ತುಂಬ ಇಷ್ಟ ಆಗುತ್ತೆ. ಎಷ್ಟಿದ್ರೂ ಅದನ್ನು ಹೊತ್ತಿಸ್ತೀನಿ. ಸ್ವಲ್ಪ ಬೇಗ ಬೇಕು. ಸೊ ಇನ್ನು ಫ್ಲೇಮ್ ಹೈ ಇಟ್ಕೊಳ್ಬೋದಾ? ಸ್ವಲ್ಪ ಮೀಡಿಯಮ್ ಅಂತ ಇಟ್ಕೊಳ್ಬೋದು. ಸೊ ಮಿಡಲ್ ಯಾವಾಗಲೂ ಬೇಗ ಬೆಂದ್ಬಿಡುತ್ತೆ. ಕೆಲವರು ಇದನ್ನೇ ಗುಳಿಯಪ್ಪ ಅಂತಲೂ ಹೇಳ್ತಾರಲ್ಲ, ಆ ಗುಳಿಯಲ್ಲಿ ಹಾಕೋದ್ರಿಂದ ಗುಳಿಯಪ್ಪ. ಅಕ್ಕಿ ಇದು ಗೋಧಿ ಗುಳಿಯಪ್ಪ.
ಸೊ ಅದರಲ್ಲಿ ನೋಡುವಾಗ ತುಂಬ ಎಣ್ಣೆ ಇದ್ದಾಗೆ ಅನಿಸುತ್ತೆ. ಬಟ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಎಲ್ಲವೂ ಕೂಡ ಡ್ರೈ ಅಂತ ಅನ್ನಿಸ್ತಾ ಇದೆ. ಹ್ಞೂ 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 ಬಿಸಿ ಬಿಸಿಯಾದಂಥ ಗೋಧಿ ಗುಳಿಯಪ್ಪ ರೆಡಿ. ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಅಪ್ಪಂ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಒಟ್ಟಿಗೆ ಕೂತ್ಕೊಂಡು ಟೇಸ್ಟ್ ನೋಡೋಣ. ಬಟ್ ತುಂಬ ಚೆನ್ನಾಗಿ ಮಾಡಿದಿರಿ. ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ನೆಯ್ಯಪ್ಪ ಅಂತ ನಾವು ಹೇಳ್ತೀವಲ್ಲ ಆ ರೀತಿಯಾಗಿ. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಗುಳಿಯಪ್ಪ ತಯಾರಾಗಿದೆ. ದೇವರಿಗೆ ಇದನ್ನು ಭಕ್ಷ್ಯವನ್ನಾಗಿ ಕೂಡ ಅರ್ಪಿಸ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗೋಧಿ ಹಿಟ್ಟಿನ ಅಪ್ಪ ತಯಾರಿಸೋ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಕೊಬ್ಬರಿ ಚೂರುಗಳನ್ನು ಹುರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ 1 ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ, ಏಲಕ್ಕಿ, ತೆಂಗಿನ ತುರಿ, ಬಾಳೆಹಣ್ಣು, ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಹುರಿದ ಕೊಬ್ಬರಿ ಚೂರುಗಳನ್ನು ಹಾಕಿ ಬೆರೆಸಿಕೊಳ್ಳಿ. ಬಳಿಕ ಅಪ್ಪದ ಕಾವಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹಿಟ್ಟನ್ನು ಹುಯ್ದು ಎರಡೂ ಕಡೆ ಹೊಂಬಣ್ಣ ಬರುವವರೆಗೂ ಬೇಯಿಸಿ. ಬೇಯಿಸುವಾಗ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಅಪ್ಪ ರೆಡಿ. ಯಾ ಮೇಡಮ್, ಸೊ ಫಸ್ಟ್ ನಾವು ಐ ಗೆಸ್ ನನಗೆ ಇದ್ರ ಮೇಲೆ ತುಂಬ ಕಣ್ಣು ಹೇಗೆ ಆಗಿದೆ ಅಂತ ಟೇಸ್ಟ್ ನೋಡೋಣ ಅಂತೇಳಿ ತಗೊಳ್ಳಿ. ಸೊ ಹಬ್ಬವನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಆಚರಿಸ್ಬೇಕು ಅಂತೇಳಿದರೆ ಸಿಹಿ ಖಾದ್ಯಗಳು ಬೇಕೇ ಬೇಕು. ನಾನು ಬಾಳೆಹಣ್ಣು ಈ ಥರ ಎಲ್ಲ ಸಿಕ್ಕಿದರೆ ಸ್ವಲ್ಪ ದೂರ, ಬಟ್ ಕ್ಯಾರಮಲೈಸ್ಡ್ ಆಗಿ ಮಾಡಿದಿರಿ ನೋಡೋಣ. ಲೈಟ್ ಸ್ವೀಟ್. ಅವಲಕ್ಕಿಯಿಂದ ಆ್ಯಕ್ಚುಲಿ ನನಗೆ ಅವಲಕ್ಕಿಯಿಂದ ಮಾಡಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆಂದರೆ ಅದು ಫ್ರೈ ಮಾಡಿ ಹಾಕಿದಿರಲ್ಲ ಅದರಿಂದ. ಆ್ಯಕ್ಚುಲಿ ಬಾಳೆಹಣ್ಣು ಮಧ್ಯದಲ್ಲಿ ಸಿಗುವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಿಕಾಸ್ ಆ ಒಂದು ಲೈಟ್ ಸ್ವೀಟ್ ಅದ್ರ ಜೊತೆಗೆ ಒಂದು ಬನಾನದು ಕ್ಯಾರಮಲೈಸ್ಡ್ ಬನಾನದು ಒಂದು ಟೇಸ್ಟ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆಯೇ ಕ್ರಂಚ್ಗೆ ಕೊಬ್ಬರಿ ಸೂಪರ್. ಸೊ ಇದು ತೀರಾ ಬಿಸಿ ಇದೆ. ಸೊ ಎಲ್ಲ ಫಿಲ್ಲಿಂಗ್ ಮಧ್ಯದಲ್ಲಿ ನೋಡುವಾಗ ಚೋಕೋ ಚಿಪ್ಸ್ ಇದ್ದಾಗೆ ಕಾಣ್ತಾ ಇದೆ. ಮಕ್ಕಳಿಗೆ ಮಂಗ ಮಾಡಿ ಕೊಡೋದಕ್ಕೆ ಚೆನ್ನಾಗಿದೆ. ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಅಂದರೆ ಬಿಸಿಯಲ್ಲಿ ಒಂದು ಟೇಸ್ಟ್ ಆದರೆ ತಣ್ಣಗಾದ್ಮೇಲೆ ಅದು ಇನ್ನೂ 1, 2, 3 ಅಂತ ಹೋಗುತ್ತೆ. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಹಬ್ಬಕ್ಕಂತೂ ಸೂಪರ್ಬ್ ಆಗಿರುವಂಥದ್ದು. ಒಂದಂತೂ ಅವಲಕ್ಕಿಯಿಂದ ನಾವು ಏನಾದರೂ ಒಂದು ಪದಾರ್ಥವನ್ನು ಮಾಡಬೇಕು. ಇದು ಕರೆಕ್ಟಾಗಿ ಸೂಕ್ತವಾಗಿದೆ. ಪಾಯಸನೂ ಆಯಿತು, ಅವಲಕ್ಕಿಯಿಂದ ಮಾಡಿದಾಗೂ ಆಯಿತು. ತುಂಬ ಚೆನ್ನಾಗಿದೆ. ಹಬ್ಬದ ಪ್ರಯುಕ್ತ ಸೂಪರ್ಬ್ ಆಗಿರುವಂಥ ಅಡುಗೆಯನ್ನು ಹೇಳ್ಕೊಟ್ರಿ. ಅದಕ್ಕೋಸ್ಕರ ಪ್ರೀಮಿಯಂ ಇವರ ವತಿಯಿಂದ ಕೆಲವು ಕಾರಣಕ್ಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚಲಕ್ಕಿ. ಸೊ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಎಲ್ಲವೂ ಕೂಡ ನಿಮಗೆ ಹೇರಳವಾಗಿ ನಿಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಹಬ್ಬ ಏನೇ ಇರಲಿ, ರುಚಿಕರವಾದಂಥ ಸಿಹಿ ಖಾದ್ಯಗಳು ಖಂಡಿತವಾಗ್ಲೂ ಬೇಕು. ದೀಪಾವಳಿ ಹಬ್ಬ ಅಂತ ಹೇಳಿದರೆ ಆಗಲೇ ಹೇಳಿದೆ, ದೀಪಗಳ ಹಬ್ಬ, ಅದರ ಜೊತೆಗೆ ಪಟಾಕಿಯನ್ನು ಸಿಡಿಸುವಂಥ ಹಬ್ಬ. ಎಲ್ಲರೂ ಕೂಡ ಜಾಗೃತೆಯಿಂದ, ಅದರಲ್ಲೂ ಕೂಡ ಹೆಚ್ಚಾಗಿ ಮಕ್ಕಳನ್ನು ಜಾಗೃತೆ ವಹಿಸಿ ಪಟಾಕಿಯನ್ನು ಸಿಡಿಸಿ, ಮಕ್ಕಳು ಕೂಡ ಹೆತ್ತವರ ಅಥವಾ ಯಾರಾದರೂ ಹಿರಿಯರ ಜೊತೆಗೆ ಸೇರಿಕೊಂಡು ಪಟಾಕಿಯನ್ನು ಸಿಡಿಸಿ ಅಂತ ಹೇಳ್ತಾ ಈ ಒಂದು ಹಬ್ಬವನ್ನು ಜಾಗರೂಕರಾಗಿ ಆಚರಿಸಿ. ಮತ್ತೊಮ್ಮೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ವಂದನೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು
ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.